ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ನನ್ನ ಪ್ರೀತಿ ಹಾಡು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದು ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅರ್ಪಿಸುವಂತಹ ಕಾರ್ಯಕ್ರಮ, ಸ್ಪಂದನ ವಾಹಿನಿಯ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ. ನಿರಂತರವಾಗಿ ಅನೇಕ ಗಾಯನ ಪ್ರತಿಭೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದ್ಭುತವಾದಂತಹ ಹಾಡುಗಳನ್ನು ಹಾಡಿ ನಮ್ಮೆಲ್ಲರನ್ನ ರಂಜಿಸಿದ್ದಾರೆ. ಅವರೇ ನಮ್ಮ ಇಂದಿನ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದ ಅತಿಥಿ ರಜಿತಾ ಪ್ರಭಾಕರ ಆಚಾರ್ಯ ಮೂಡುಬೆಳೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಬರುವ ಪಂಡಿನಾಲಯದೊಂಡೆಡಾನಗ ಉತ್ತರ ಕೊರುವ ಕೊರಗತಾನಿಯ ಬಾನದೇವಿರಿ ಬಲ್ಪುದಾರತಿ ಸ್ವಾಮಿ ಅಚ್ಚಾಗ ಬಾನದೇವಿರಿ ಬಲ್ಪುದಾರತಿ ಸ್ವಾಮಿ ಅಚ್ಚಾಗ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ತುಳುವನಾಡ ಧರ್ಮ ತೊಡರ ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗತಾನಿಯ ಬಾನದೇವಿರಿ ಬಲ್ಪುದಾರತಿ ಸ್ವಾಮಿ ಅಚ್ಚಾಗ ಬಾನದೇವಿರಿ ಬಲ್ಪುದಾರತಿ ಸ್ವಾಮಿ ಅಚ್ಚಾಗ.
ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇದು ಮೆಟ್ರೋ ಫರ್ನಿಚರ್ ವರ್ಲ್ಡ್ NH66 ಉಚ್ಚಿಲ ಕಾಪು ಇವರ ಪ್ರಾಯೋಜನೆಯ ಕಾರ್ಯಕ್ರಮ. ಅದೇ ರೀತಿಯಾಗಿ ಇವತ್ತಿನ ದಿನ ಮಧುರ ಕಂಠದ ಗಾಯಕಿ ನಮ್ಮ ಜೊತೆ ಇದ್ದಾರೆ. ಅವರೇ ರಜತಾ ಪ್ರಭಾಕರಾಚಾರ್ಯ. ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ರಜತಾ, ಬಹುಶಃ ಒಂಥರ ಎಲೆಮರೆ ಕಾಯ್ತಾರ ಇದ್ರಿ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಹಲವಾರು ಜನರಿಗೆ ಸೋಷಿಯಲ್ ಮೀಡಿಯಾ ಒಂದು ಏನು ಅವರ ಗುರುತಿಸುವಿಕೆಯನ್ನು ಮಾಡಿಕೊಳ್ತಾ ಇದೆ. ಕೆಲವೊಮ್ಮೆ ನಮಗೆ ನಾವೇ ಹೋಗಿ ನಾವು ಹಾಡ್ತಾ ಇದ್ದೀವಿ ಅಂತ ಹೇಳೋದು ಕಷ್ಟ. ನಮ್ಮಲ್ಲೂ ಒಂದು ಹಾಡಿನ ಪ್ರತಿಭೆ ಇದೆ, ನಾವು ಹಾಡ್ಲಿಕ್ಕೆ ಆಗ್ತದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಬಹುಶಃ ಸೋಷಿಯಲ್ ಮೀಡಿಯಾ ತುಂಬ ಹೆಲ್ಪ್ ಆಯಿತು ಅಂತ ಅನಿಸ್ತದೆ. ನೀವು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲಿ ಫೇಸ್ಬುಕ್ಕಲ್ಲಿ ನೀವು ಹಾಡ್ತಾ ನಿಮ್ಮ ಗಾಯನ ಸಾಮರ್ಥ್ಯ ಏನು ಅನ್ನೋದನ್ನು ಸಾಬೀತುಪಡಿಸಿದ್ರಿ. ಹೇಗಿತ್ತು ನಿಮಗೆ ಈ ಗಾಯನ ಇಂಟ್ರೆಸ್ಟ್ ಬರೋದಕ್ಕೆ ಅಥವಾ ಹಾಡನ್ನು ಹಾಡೋದಕ್ಕೆ ಹೇಗೆ ಆರಂಭ ಮಾಡಿದ್ರಿ? ನಾನು ಆರಂಭದಲ್ಲಿ ಅಂದರೆ 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದು. ನಾನು 5ನೇಂದ 10th ಸಂಗೀತ ತರಬೇತಿ ಅಂದರೆ ಕಲಿತಾ ಇದ್ದೆ. ಓಕೆ. ನಮ್ದು ಅಕ್ಕ ಸಂಗೀತ ಟೀಚರ್. ಆಮೇಲೆ ನಾನು ಅವರಿಂದ ಕಲಿತದ್ದು. ನಮ್ಮ ಗುರುಗಳು ಮಾಧವಿ ಎಸ್ ಭಟ್ ಅಂತೇಳಿ. ಹಾಗೆ ಎಲ್ಲಿ ಕಲಿತಿದ್ದು? ನಾನು ಪೆರಣಂಕಿಲ ನಮ್ಮದು. ಹೌದು, ಅಲ್ಲೇ ಗುರುಗಳು ಮನೇನೂ ಅಲ್ಲೇ ಇದೆ. ವಿಷ್ಣುಮೂರ್ತಿ ಶಾಲೆಯಲ್ಲಿ ನಾನು ಅಲ್ಲಿ ಸಂಗೀತ ಕ್ಲಾಸ್ ಆಗ್ತಾ ಇತ್ತು. ಹಾಗೆ ನಾನು ಪ್ರೈಮರಿಯಿಂದ ಹೈಸ್ಕೂಲಿಗೂ ಅಲ್ಲಿಂದಲೇ ಹೋಗ್ತಾ ಇದ್ದೆ. ಹಾಗೆ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ವಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरदर्शिनि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते धनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधुकैटभगन्धिनि कैटभवन्दिनि हासरते जय जय हे महिषासुरमर्दिनि रम्यकपर्दिनि शैलसुते ऐशतकण्डविखण्डितरुण्डवितुण्डितषण्डगजाधिपते रिपुगजगण्डविदारणचण्डपराक्रमशुण्डमृगाधिपते निजभुजदण्डनिपातितखण्डविपातितमुण्डभटाधिपते जय जय हे महिषासुरमर्दिनि रम्यकपर्दिनि शैलसुते शत्रुवदोदित दुर्धर निर्जर शक्तिभृते चतुर विचार दुरीण महाशिवदूत कृता प्रमदाधिपते दुरित दुरीह दुराशय दुर्मति दानवदूत कृतान्तमते जय जय हे महिषासुरमर्दिनि रम्यकपर्दिनि शैलसुते धनुरणु संगरण
क्षणसङ्गपरिस्फुरदङ्गनटत्कटके कनकपिशङ्गप्रशत्कनिशङ्गरसत्पटशृङ्गहतावटुके कृतचतुरङ्गबलक्षितिरङ्गघटत्पौरङ्गरटत्पटुके जय जय हे महिषासुरमर्दिनि रम्यकपर्दिनि शैलसुते. ಎಲ್ಲ ಸಂಗೀತ ಕಲಿತವ್ರಿಗೆ ಏನಂದ್ರೆ ಒಂದು ಸ್ಟೇಜ್ ಬೇಕು ಅಂತ ಇರುತ್ತೆ. ಬಟ್ ಬೇಡ, ನಾನು ನನ್ನಷ್ಟಕ್ಕೆ ಹಾಡ್ಕೊಳ್ತೀನಿ ಅಂತ ಒಂದು ಆ ಥರದ ಭಾವನೆ ಯಾಕೆ ಬಂತು? ಮುಂಚೆ ಅಂದ್ರೆ ನನಗೆ ಅಂದ್ರೆ ವಾಯ್ಸ್ ಎಲ್ಲ ಕರೆಕ್ಟ್ ಬರ್ತಿರ್ಲಿಲ್ಲ, ಸ್ವಲ್ಪ ಭಯ ಆಗ್ತಾ ಇತ್ತು. ಅದೇ ರೀಸನ್. ಅಕ್ಕ ಸಪೋರ್ಟ್ ಮಾಡ್ತಾ ಇದ್ರು, ಸ್ವಲ್ಪ ಜೋರಲ್ಲಿ ಹಾಡು ಹಾಗೆಲ್ಲ. ನನಗೆ ಸ್ವಲ್ಪ ಮುಜುಗರ ಆಗ್ತಿತ್ತು, ಭಯ ಆಗ್ತಾ ಇತ್ತು, ಸ್ವಲ್ಪ ಸ್ಟೇಜ್ ಫಿಯರ್ ಆಗ್ತಿತ್ತು. ಹಾಗೆ ನಂತರ ನಾನು ಅಂದರೆ ಮನಸ್ವಿ ಮೆಲೋಡಿಸ್ ಅಂತ ಒಂದು ಗ್ರೂಪ್ ಇದೆ ನಮ್ಮದು ಟೀಮು. ಅಲ್ಲಿ ನಾನು ಸ್ವಲ್ಪ ಅಂದರೆ ಮಧುಕರ್ ಕಟ್ಪಾಡಿ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅಂದರೆ ಆರ್ಕೆಸ್ಟ್ರಾಕ್ಕೆಲ್ಲ ಕಳಿಸಿ. ಹಾಗೆ ನನಗೆ ಸ್ವಲ್ಪ ಸ್ಟೇಜ್ ಫಿಯರ್ ಇದ್ದು ಸ್ವಲ್ಪ ಕಡಿಮೆ ಆಗಿದೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ, ಕನಸಂದು ಮೈಯ ಮುರಿದು ಬಾಬಳಿಗೆ ಎಂದಿದೆ. ಶರಣಾಗುವಾದರೆ ಸೆರೆಯ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ. ಕುರುಮೆ ಹೊಳೆಯುತ್ತಿದೆ ಜೀವದ ಒಲುಮೆ, ಬೆಳಕಲ್ಲಿ ನೋಡು ಆದರೆ ಮೈಯೆಲ್ಲ ಚಂದ್ರನ ಗುರುತು, ಹೆಸರೆಲ್ಲ ಹೋಗಿದೆ ಮರೆತು. ನಾನ್ಯಾರು ಹೇಳು ಆದರೆ ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀನು ಆದರೆ.
ನೀನು ಆದರೆ ಬಿರುಗಾಳಿಯಲ್ಲಿ ತೇಲಿ ಹೊಸಗಳಿಗೆ ಬಂದಿದೆ ಕನಸಂದು ಮೈಯ ಮುರಿದು ಬಾಬಳಿಗೆ ಎಂದಿದೆ ಶರಣಾಗುವಾದರೆ ಸಿರಿಯಾಗುವಾದರೆ ಹಾಗೆ ಅವ್ರು ತುಂಬ ಸಪೋರ್ಟ್. ಅಂದರೆ ನಾನು ಹಾಡ್ತಿರ್ಬೇಕಾದ್ರೆ ಆವಾಗಲೇ ಕರೆಕ್ಷನ್ ಮಾಡೋದು, ಸ್ವಲ್ಪ ಜೋರಲ್ಲಿ ಹಾಡಿ ಆ ಥರ Open ನನಗೆ voice ಅಲ್ಲಿ ಹಾಡಿ. ಓಪನ್ ವಾಯ್ಸಲ್ಲಿ ಹಾಡಿ. ಮುಂಚೆ ಆ ಥರ ಹೇಳುವವರು ಯಾರು ಇರಲಿಲ್ಲ ನನಗೆ. ಕರೆಕ್ಟ್. ನಾನು ಹೇಗೆ ಹಾಡ್ತಿದ್ದೆ ಹಾಗೇನೆ. ಮತ್ತೆ ಶಾಸ್ತ್ರೀಯ ಸಂಗೀತ ಮತ್ತೆ ನಾವು ಆರ್ಕೆಸ್ಟ್ರಾ ಹೌದು. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಹೌದು ಇಲ್ಲೊಂದಷ್ಟು ಕ್ರೌಡ್ಗಳ ಮುಂದೆ Correct. ಓಪನ್ ಹೌದು. ಗ್ರೌಂಡ್ ಅಲ್ಲಿ ಹಾಡೋದು ಬೇರೆ, ಹೌದು. ಇಂಡೋರ್ ಅಲ್ಲಿ ಹಾಡೋದು ಬೇರೆ. ಹೌದು ಬಹುಶಃ ಕೆಲವೊಮ್ಮೆ ಸಿಂಗರ್ಸ್ಗೆ ಅದೇ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ಬೋದು. ಅಂದ್ರೆ ಫಸ್ಟಿಗೆ ಅದರ ಗ್ರಿಪ್ಗಳು ಸಿಗೋದಿಲ್ಲ. ಹೌದು ಹೇಗೆ ಓಪನ್ ಗ್ರೌಂಡ್ ಅಲ್ಲಿ ಆರ್ಕೆಸ್ಟ್ರಾದಲ್ಲಿ ಅಂದ್ರೆ ಅಂತ ಸೌಂಡ್ ಸಿಸ್ಟಮ್ಗಳ ಮಧ್ಯೆ ನಾವು ಹೇಗೆ ಯೂಸ್ ಮಾಡ್ಕೊಳ್ಬೇಕು ಸೌಂಡ್ ಅನ್ನು, ಓಪನ್ ಅಪ್ ವಾಯ್ಸ್ಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ಬೋದು. ಮತ್ತೆ ಅದರಲ್ಲೂ ಈಗ ಲೇಡಿ ಸಾಂಗ್ಗಳು ಅಂದ್ರೆ ಎಸ್ಪೆಷಲಿ ನಾನು ಹೇಳ್ತಾ ಇರೋದ್ರೆ ಅದರಲ್ಲಿ ತುಂಬಾ ಕೆಲವು ಫೀಲ್ ಸಾಂಗ್ಗಳು ಇರ್ತವೆ, Correct, ಹೌದು. ಆದ್ರೆ ಟಪಂಗೊಚ್ಚು ಸಾಂಗ್ಗಳು ಇರ್ತವೆ. ಇನ್ನು ಕೆಲವೇನಂದ್ರೆ ಸ್ವಲ್ಪ ನಾವು ಜಯಶ್ರೀ ಅವರಂಥದ್ದು, ಎಲ್ಲ ಈಶ್ವರಿ ಅವರಂಥದ್ದು ಅವ್ರದ್ದಂದ್ರೆ ಬೇರೆನೇ ವಾಯ್ಸ್, ಅಂದ್ರೆ ಅವರ ಧ್ವನಿಯಿಂದಲೇ ಅವರು ಹೆಸರನ್ನು ಪಡ್ಕೊಂಡವರು. ಅವರು ಈ ಧ್ವನಿ ಇಂಥವ್ರದ್ದು ಅಂತ ಅನುಕರಣೆ ಮಾಡುವಂಥ ಥರ ಹೌದು. ಆ ಥರವಾಗಿ ನೀವು ಬೆಳ್ಕೊಂಡು ಬಂದ್ರಿ. ಆಮೇಲೆ ಮತ್ತೆ ಹೇಗೆ ಜರ್ನಿಯನ್ನು ಮತ್ತೆ ಮುಂದುವರಿಸಿದ್ರಿ? ಮತ್ತೆ ಅಂದರೆ ನನಗೆ ಹೈಸ್ಕೂಲ್ ನಂತರ ನನಗೆ ಅಂದರೆ ಸಾಂಗ್ ಅಷ್ಟು ಹಾಡಲಿಕ್ಕೆ ಅದೇ ಹೇಳಿದ್ರು, ಪ್ರಾರ್ಥನೆ ಎಲ್ಲ ಹಾಡ್ತಾ ಇದ್ದೆ ಅಷ್ಟೇ. Okay. ಆಮೇಲೆ ನನಗೆ ಪ್ರೇರಣಾಕಿಲದಲ್ಲಿ. ಹೌದು, ಅಂದರೆ ಪ್ರತಿಯೊಂದು ಶಾಲೆಯಲ್ಲೆಲ್ಲ ನಮಗೆ ಎಲ್ಲ ಪ್ರಾರ್ಥನೆ ಇರ್ತದೆ. ಇದ್ರೆ ನನಗೆ ಹೆಸರು ಯಾರಿಗೂ ಗೊತ್ತಿಲ್ಲ, ನಂದು ಪ್ರಾರ್ಥನೆ ಹೇಳೋಳು ಅಂತ ಅಷ್ಟೇ ಅಷ್ಟೇ. ಹೆಸರು ಅಂದ್ರೆ ತುಂಬಾ ಸೈಲೆಂಟ್ ಆಗಿದ್ರಿ ಅಂತ. ಹಾಂ ಸೈಲೆಂಟ್ ನಾನು. ಮತ್ತೆ ಮೆಲೋಡಿ ಹಾಡೇ ನಾನು ಜಾಸ್ತಿ ಹಾಡೋದು. ಅದೇ ನೀವು ಹೇಳಿದಾಗೆ ಟಪಂಗುಚಿ ಸಾಂಗ್ ಅದೆಲ್ಲ ನನಗೆ ಬರಲ್ಲ. ಅಂದರೆ ಪ್ರಾಕ್ಟೀಸ್ ಮಾಡಿದರೆ ಬರ್ಬೋದು, ಬಟ್ ನನಗೆ ಅದು ಇಷ್ಟ ಇಲ್ಲ. ಅಷ್ಟು ಹೌದು. ಮತ್ತೆ ನಾನು ನನ್ನ ಅಕ್ಕನೊಟ್ಟಿಗೆ ಸಂಗೀತ ಕಚೇರಿಗೆ ಹೋಗ್ತಾ ಇದ್ದೆ. ನನಗೆ ಅದೇ ಆರ್ಕೆಸ್ಟ್ರಾದಲ್ಲಿ ನನಗೆ ಹಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಅಂದರೆ ನಾನು ಸಂಗೀತ ಕಚೇರಿ ಅಂದರೆ ಅದೇ ಕ್ಲಾಸಿಕಲ್ಲೇ Okay. ಟಚ್. ನಿಮ್ಮ ಮನೆಯಲ್ಲಿ ನೀವು ಬಿಟ್ರೆ ಅಂದ್ರೆ ಅಕ್ಕ ಮತ್ತೆ ನೀವು ಬಿಟ್ರೆ ಹಾ, ಬೇರೆ ಸಂಗೀತದ ಒಲವು ಯಾರಿಗಿತ್ತು? ನನ್ನ ಅಣ್ಣ ಎಲ್ಲ ಹಾಡ್ತಾ ಇದ್ದ, Okay. ಭಜನೆ ಎಲ್ಲ ಹಾಡ್ತಾ ಇದ್ರು. Yes. ಮತ್ತೆ ಒಲವು ಅಂದ್ರೆ ನನ್ನ ಅಕ್ಕನಿಗೆ. ಅಕ್ಕನಿಗೆ. ಹಾ. ಅವರಿಂದಾಗಿ ನೀವು ಸ್ವಲ್ಪ ಹೌದು ಅಲ್ವಾ ಹೌದು. ಅವರು ಹಾಡ್ತಾ ಇದ್ರು, ನಾವು ಭಜನೆ ಎಲ್ಲ ಹಾಡ್ತಾ ಇದ್ವಿ ಹಾಡ್ತಾ ಇದ್ವಿ. ಮನೆಯಲ್ಲಿ. ಹಾಗೆ ಅವರೇ ನಿಮಗೆ ಮಾದರಿ ಆದ್ರು ಅಂತ. ಹೌದು, ಅವರೇ ಮಾತ್ರೆ. ಓಕೆ. ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಂಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೆ ನವಿಲೆ ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೆ ನೀನೇನೆ ನಾನಾಗುವೆ ಗೆಲುವಾಗಿ ಉಲಿವೆ ನವಿಲೆ ನವಿಲೆ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೆ ನಿನ್ನ ಗೆಳತಿ ನಾನು ಮೊರೆವೆ ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರ
ಮುತ್ಯಾಕೆ ಹೇಳುವಳಿಲೆ ಗುಟ್ಯಾಕೆ ನನ್ನ ಬಳಿ ಹೇಳಿರಿ ನಿಮ್ಮನ್ನ ನಾ ಹಂಗ ಮರೆಯಲಿ ತೊರೆಯಲಿ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಂಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೆ ನವಿಲೆ ಏನಂಥ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂಥ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಏನಂಥ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂಥ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿ ಸುರಲೋಕ ಇದನ್ನು ಬಿಡಲೇ ತವರಿಗೆ ಸಾಟಿದೆ ಚಿರಕಾಲ ಇಲ್ಲೇ ಇರಲೇ ನಗುತ್ತಿರು ನೀಲಿ ಮುಗಿಲೆ ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿರೆ ಈ ಹಸಿರು ಸಿರಿಯಲಿ ಮನಸ್ಸು ಬೆರೆಯಲಿ ನವಿಲೆ ನಿನ್ನಂಗೆ ಕುಣಿವೆ ನಿನ್ನಂತೆ ನಲಿವೆ ನವಿಲೆ 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 ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅದ್ಭುತ ಗಾನ ಪ್ರತಿಭೆ ರಜತ ಪ್ರಭಾಕರಾಚಾರ್ಯ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ರಜತ ಅವರೇ, ಕಾಲೇಜ್ ಬಂದಾಗ ಆಕ್ಚುಲಿ ಅಲ್ಲೆಲ್ಲ ಒಂದು ಹಾಡುಗಳಿಗೆ ಅವಕಾಶ ಇರ್ತದಲ್ಲ, ನೀವು ಹೇಗಿತ್ತು ಅಲ್ಲಿ? ಹಾಗೆ ಕಾಲೇಜ್ ಮಾಡಿದ್ರಿ? ನಾನು ಪದವಿ ಪೂರ್ವ ಕಾಲೇಜ್ ನಮ್ದು ಹಿರಿಯಡ್ಕದಲ್ಲಿ. ಮತ್ತೆ ಲ್ಯಾಬ್ ಟೆಕ್ನಿಷಿಯನ್ ಮಾಡಿದ್ದು ಚಾವನ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಉಡುಪಿಯಲ್ಲಿ. ಈಗ ಆಮೇಲೆ ಮದುವೆ ವಿಷಯ ಬಂದಾಗ ಹೇಗಾಯ್ತು? ನನ್ನ ಹಸ್ಬೆಂಡ್ ಕೂಡ ಕಲಾವಿದ್ರೆ, ಹಾಗಾಗಿ ಅವರು ನನಗೆ ಫುಲ್ ಸಪೋರ್ಟ್ ಮಾಡಿದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹೆಚ್ಚಿನವ್ರಿಗೆ ಗೊತ್ತಿರಲಿಲ್ಲ, ಪ್ರಭಾಕರನ ಒಳ್ಳೆ ನಟ ಅನ್ನೋದು ಗೊತ್ತಿತ್ತು, ನಿರ್ದೇಶಕರ ಅನ್ನೋದು ಗೊತ್ತಿತ್ತು, ಒಂದಷ್ಟು ಪ್ರತಿಭೆಗಳನ್ನು ಹುಟ್ಟಾಕಿದ್ದಾರೆ ಅನ್ನೋದು ಗೊತ್ತಿತ್ತು, ಅದ್ರ ಜೊತೆಗೆ ಒಂದಷ್ಟು ಜನನ ಬೆಳೆಸುವ ಒಳ್ಳೆ ಗುಣವುಳ್ಳವರು ಅಂತ ಗೊತ್ತಿತ್ತು. ಆದರೆ ಅವರು ಮಿಸ್ಸಸ್ ಇಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಬೊಲ್ಪು ಮೋಡುಂಡೋಯೇ ಏಳೂರ್ದ ಗ್ರಾಮೋಡೋಯೇ ಬೊಳ್ಳಿ ಬೊಲ್ಪು ಮೋಡುಂಡೋಯೇ ಏಳೂರ್ದ ಗ್ರಾಮೋಡೋಯೇ ಬಂಗಾದ ಸಿಂಗಾದ ಸರಪಾಡಿ ಮಾದೇವಿ ನಿಲಿಯಾದ ಜಾಗೋಡುಯೇ ಬೊಳ್ಳಿ ಬೊಲ್ಪು ಮೋಡುಂಡೋಯೇ ಏಳೂರ್ದ ಗ್ರಾಮೋಡೋಯೇ ಬಂಗಾದ ಸಿಂಗಾದ ಸರಪಾಡಿ ಮಾದೇವಿ ನಿಲಿಯಾದ ಜಾಗೋಡುಯೇ
ಬೊಳ್ಳಿ ಬುಲ್ಪು ಮೂಡುಂಡುಯೇ मेरे करता वो मेड तारे बारे बणदा मादेविನ ಬುಲ್ಪುಯೇ ದಿನಸು ದಲ್ಪ ಕನಸೋಡು ಮನಸೋಡು ಮಾದೇವಿನ ಬುಲ್ಪುಯೇ मेरे करता वो मेड तारे बारे ಬಣದ ಮಾದೇವಿನ ಬುಲ್ಪುಯೇ ದಿನಸು ದಲ್ಪ ಕನಸೋಡು ಮನಸೋಡು ಮಾದೇವಿನ ಬುಲ್ಪುಯೇ ಮಾರಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿನ ಬುಲ್ಪುಯೇ ಮಾರಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿನ ಬುಲ್ಪುಯೇ ಬಳ್ಳಿ ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡುಯೇ ಬಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೆಲೆಯಾದ ಜಾಗೋಡುಯೇ ಬಳ್ಳಿ ಬುಲ್ಪು ಮೂಡುಂಡುಯೇ ಸರವೋ ದಲ್ಪ ಧ್ಯಾನೋಡು ತಾನೋಡು ಮಾದೇವಿನ ಬುಲ್ಪುಯೇ ನೆಲೆದಾಂತಿ ಕಡಲೋಡು ಓಡೋದ ಮೈಲೋಡು ಮಾದೇವಿನ ಬುಲ್ಪುಯೇ ಬರವೋ ಸರವೋ ದಲ್ಪ ಧ್ಯಾನೋಡು ತಾನೋಡು ಮಾದೇವಿನ ಬುಲ್ಪುಯೇ ನೆಲೆದಾಂತಿ ಕಡಲೋಡು ಓಡೋದ ಮೈಲೋಡು ಮಾದೇವಿನ ಬುಲ್ಪುಯೇ ಮಾರಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿನ ಬುಲ್ಪುಯೇ ಮಾರಮ್ಮನ ಬುಲ್ಪುಯೇ ಮಹಾಲಕ್ಷ್ಮಿನ ಬುಲ್ಪುಯೇ ಬಳ್ಳಿ ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡುಯೇ ಬಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೆಲೆಯಾದ ಜಾಗೋಡುಯೇ ಬಳ್ಳಿ ಬುಲ್ಪು ಮೂಡುಂಡು ಏಳೂರ್ದ ಗ್ರಾಮೋಡುಯೇ ಬಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೆಲೆಯಾದ ಜಾಗೋಡುಯೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗಲೇ ಗೊತ್ತಾಗಿತ್ತು ರಜತ ಇಷ್ಟು ಚೆನ್ನಾಗಿ ಹಾಡ್ತಾರೆ, ಅವ್ರ ಹತ್ರ ಇಷ್ಟು ಒಂದು ಮಧುರ ಧ್ವನಿ ಇದೆ ಅನ್ನೋದು ಆಮೇಲೆ ಗೊತ್ತಾಗಿದ್ದು. ಹೇಗಿತ್ತು ಸಪೋರ್ಟ್ ಆಮೇಲೆ? ಅದೇ ಅವರು ಅಂದರೆ ಫಸ್ಟ್ ನಾನು ಅದೇ ಮುಜುಗರ ಮಾಡ್ತೆ ತುಂಬ, ನನಗೆ ಹಾಡಲಿಕ್ಕೆ ಸಪೋರ್ಟ್ ಅಂದರೆ ಮನೇಲಿ ಅಕ್ಕನವ್ರು ಇದ್ದರು ಸಪೋರ್ಟ್ ಮಾಡಿದ್ರು ಕೂಡ ಅವಕಾಶ ಸಿಗ್ತಿರ್ಲಿಲ್ಲ ನಮಗೆ. ಎಲ್ಲಿ ಹೋಗಲಿಕ್ಕೆ ಭಯ ಆ ಥರ. ರಾತ್ರಿ ಎಲ್ಲ ನಮಗೆ ಭಜನೆಗೆಲ್ಲ ಹೋಗ್ತಾ ಇದ್ವಿ, ಆದರೆ ಬೇಗ ಬಂದು ಹಾಗೆ ಅಂದರೆ ನನ್ನ ಹಸ್ಬೆಂಡ್ ಈಗ ಕರ್ಕೊಂಡು ಹೋಗ್ತಾರೆ ಅವರೇ. ನೈಟ್ ಎಲ್ಲ ಪ್ರೋಗ್ರಾಮ್ ಇದ್ದರೆ ಅವರು ತುಂಬ ಸಪೋರ್ಟ್ ಮಾಡಿ ಇದು ಮಾಡ್ತಾರೆ. ವೀಕ್ಷಕರೇ, ಬಹಳಷ್ಟು ಇಂಪಾರ್ಟೆಂಟ್ ವಿಷಯ ಏನಂದರೆ, ರಜತ ಅವರು ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲೂ ಕೂಡ ತಾನೊಂದು ಗಾಯಕಿ ಅನ್ನೋದನ್ನು ತೋರ್ಪಡಿಸದ ರೀತಿಯಲ್ಲಿ ಅವರು ಇರ್ತಾರೆ. ಬಹುತೇಕ ನನ್ನ ಪ್ರಕಾರ ಅವರ ಒಟ್ಟಿಗಿರುವಂತಹ ಸಹೋದ್ಯೋಗಿಗಳಿಗೆ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ ಇವರು ಹಾಡ್ತಾರೆ ಅನ್ನೋದು. ಯಾವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಇವರ ಕಂಠಸಿರಿ ಬೆಳಕಿಗೆ ಬಂತೋ ಅವತ್ತಿಂದ ಒಂದಷ್ಟು ಫ್ಯಾನ್ಗಳು ಹುಟ್ಕೊಂಡ್ರು ಅಂತ ಅಂದ್ಕೊಳ್ತೀನಿ.
ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ರಚಿತಾ ಪ್ರಭಾಕರ್ ಆಚಾರ್ಯ ಅವರೇ. ಮನೆಯಲ್ಲಿ ಮದುವೆ ಆದಮೇಲೆ ಈ ನಿಮಗೆ ಆಸ್ಪತ್ರೆ ಕೆಲಸ ಅಂದರೆ ಅದೊಂಥರ 24/7. ಹೌದು. ಯಾವಾಗ ಶಿಫ್ಟ್ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬಹುಶಃ ಲ್ಯಾಬ್ ಟೆಕ್ನಿಷಿಯನ್ ಶಿಫ್ಟ್ ನಮಗಿಲ್ಲ, ಇಲ್ಲ. 9 to 6 ಹಾಗೆ ಓಕೆ. ಟೈಮ್. ಹೇಗೆ ಇದ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರಿ? ಮತ್ತೆ ಅಂದರೆ ಮದುವೆ ಆದಮೇಲೆ ಮತ್ತೆ ನೀವೀಗ ಯಾವಾಗ ನಿಮ್ಮ ಹಸ್ಬೆಂಡ್ ಸಪೋರ್ಟ್ ಮಾಡಿದ್ರು, ಬೇರೆಯವರು ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು, ನೀನಿಲ್ಲ ಹಾಡ್ಬೋದು, ಓಪನ್ ಆಗಿ ಆಡ್ಬೋದು, ಮುಜುಗರನ್ನು ಬಿಡು ಅಂತ ನಿಮಗೆ ಸ್ಟೇಜಸ್ ಸಿಕ್ಲಿಕ್ಕೆ ಶುರುವಾದ್ಮೇಲೆ ಮತ್ತೆ ಹೇಗೆ ಅದನ್ನು ಪ್ರಾಕ್ಟೀಸನ್ನು ಕಂಟಿನ್ಯೂ ಮಾಡಿ ಮತ್ತೆ ಹೇಗೆ ಅದ್ರ ಬಗ್ಗೆ ಒಂದಷ್ಟು ಒಲವನ್ನು ಹರಿಸ್ಕೊಂಡ್ರಿ ಅಂತ? ನಾನು ಅಂದರೆ ಡ್ಯೂಟಿ ಜಾಯ್ನ್ ಆದ ನಂತರ ನನಗೆ ಅಂದರೆ ಪ್ರೋಗ್ರಾಮಿಗೆಲ್ಲ ಹೋಗಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಬಟ್ ನಮಗೆ ಡೇ ಟೈಮಲ್ಲಂತೂ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂದರೆ ವೃತ್ತಿಯನ್ನು ನಾವು ಪ್ರೀತಿಸಬೇಕಾಗ್ತದೆ. ಹೌದು, ಅದು ಮುಖ್ಯ ನಮಗೆ. ಹೌದು. ಹಾಗೆ ನಾನು ಅದನ್ನು ಕಂಟಿನ್ಯೂ ಮಾಡ್ಕೊಂಡು, ನನಗೆ ಅಂದರೆ ವೀಕ್ಲಿ ಆಫ್ ಇರುತ್ತೆ, ಅದನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೆ. ಮತ್ತು ಅದೇ ನಾನು ಹೆಚ್ಚಾಗಿ ನೈಟ್ ಪ್ರೋಗ್ರಾಮ್ ಅಂದರೆ ಬರ್ಡೇ ಪ್ರೋಗ್ರಾಮ್ ಆಗಲಿ, ಆರ್ಕೆಸ್ಟ್ರಾ ಯಾವುದು ಅಥವಾ ಇದ್ದರೆ ನನ್ನನ್ನು ಹಸ್ಬೆಂಡೇ ಕರ್ಕೊಂಡು ಹೋಗ್ತಾ ಇದ್ರು, ಸಪೋರ್ಟ್ ಮಾಡಿಕೊಂಡು. ಹಾಗೆ. ರಜತಾ ಅವರೇ, ತುಂಬ ಇಷ್ಟಪಡುವ ಗಾಯಕಿ ಯಾರು? ನನಗೆ ಎಸ್ ಜಾನಕಿ ಮತ್ತೆ ಅನುರಾಧ ಭಟ್ ಅಂತೇಳಿ. ಹೌದು, ಇತ್ತೀಚಿನ ಟ್ರೆಂಡ್ನಲ್ಲಿ ಅನುರಾಧ ಭಟ್ ಅವರು. ಹೌದು. ಯಾವುದೆಲ್ಲ ಹಾಡುಗಳನ್ನು ತುಂಬ ಇಷ್ಟಪಡ್ತೀರಿ? ಅಂದರೆ ಜಾನಕಿ ಅಮ್ಮ ದಂತಕಥೆ, ಅದೊಂದು ನಾನು ಭಾಳಷ್ಟು ಸಲ ಹೇಳ್ತೇನೆ, ಏನಂದರೆ ಸಂಗೀತಾಸಕ್ತರಿಗೆ, ಅದರಲ್ಲೂ ಯಾರು ಗಾಯಕಿಯರು ಇರ್ತಾರೆ ಅವರಿಗೆಲ್ಲ ಜಾನಕಿ ಅಮ್ಮ ಅದು ಗ್ರಂಥ. ಯಾಕಂದರೆ ಏನು ಹಾಡುಗಳಿದ್ರು ಈ ಥರದ ಹಾಡು ಅಂತಂದರೆ ಜಾನಕಿ ಅಮ್ಮ ಹಾಡಿದ್ದನ್ನೇ ನಾವು ತಗೊಳ್ಬೇಕಾಗ್ತದೆ ಅಂತ. ಅದು ದೇವರು. ನಾವು ಅವ್ರ ಬಗ್ಗೆ ಏನು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲದಷ್ಟು ದೊಡ್ಡ ಮಟ್ಟದ ಗಾಯಕ. ಅಂಥವರಿಂದಲೇ ಅನೇಕ ಗಾಯಕಿಯರು, ಅವರಿಂದನೇ ಏನು ಒಂದಷ್ಟು ನಾವು ಗಾಯಕಿಯರೇ ಆಗಬೇಕು ಅಂತ ಆಸೆ ಪಡ್ಕೊಂಡು ಕಲ್ತವ್ರು ಭಾಳಷ್ಟು ಜನ ಇದ್ದಾರೆ. ಯಾವ ಹಾಡುಗಳನ್ನು ತುಂಬ ಇಷ್ಟಪಡ್ತೇನೆ? ನಾನು ಒಮ್ಮೆ ನಿನ್ನನ್ನು, ಅದೆಲ್ಲ ಎವ್ರಿಗ್ರೀನ್ ಹಾಡು. ಒಮ್ಮೆ ನಿನ್ನನ್ನು, ಬಾನಲ್ಲು ನೀನೆ, ಮತ್ತೆ ತೆರೆದಿದೆ ಮನೆ ಬಾತಿಗೆ, ಅದೆಲ್ಲ ಸಾಂಗ್ಸ್ ಎಲ್ಲ. ಓಕೆ. ಅದನ್ನು ಬಿಟ್ಟು ಬೇರೆ ನಮ್ಮ ಹಿಂದಿ ಅಥವಾ ಬೇರೆ ತಮಿಳ್ ಸಿಂಗರ್ಸ್ ಬಗ್ಗೆ? ಅದು ಕುಮಾರ್ ಸಾನು ಅವರದ್ದು, ಉದಿತ್ ನಾರಾಯಣ್, ಅಲ್ಕಾ ಯಾಗ್ನಿಕ್, ಅದೆಲ್ಲ ವಾಯ್ಸ್ ತುಂಬ ಇಷ್ಟ. ಹೌದು. ಮತ್ತೆ ನಿಮಗೊಂದು ದೈವದತ್ತವಾದಂತಹ ಏನು ಹೇಳ್ತಾರೆ ಅಂದರೆ ಸಂಗತಿಗಳನ್ನು ಆರಾಮಾಗಿ ಹಾಡುವಂಥ ಒಂದು ವರ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಯಾಕಂದರೆ ಬಹಳಷ್ಟು ಜನ ಹೇಳ್ತಾರೆ, ಕೆಲವರೆಲ್ಲ ಆ ಸಂಗತಿಗಳನ್ನು ಹಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ. ಅಂದರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರು ಒಂದೊಂದು ಸಲ ಒರಿಜಿನಾಲಿಟಿ ಬರಲ್ಲ. ಬಟ್ ರಜತನಿಗೆ ಅದು ದೈವದತ್ತಾಗಿ ಬಂದಿದೆ. ಭಾಳಷ್ಟು ನಿಮ್ಮ ಹಾಡುಗಳನ್ನ ನಾವು ಕೇಳ್ತಾ ಇದ್ವಿ ಮಾತಾಡ್ತಾ. ನೀವು ಅಲ್ಲೆಲ್ಲ ಮಧುಬನ ಕರೆದಿದೆ ಹಾಡಿಗೆ ನೀವು ಎಷ್ಟು ಸಿಂಪ್ಲಾಗಿ ಅಲ್ಲಿ ಬೆಂಡಿಗನ್ನು ತಗೊಂಡು ಹೋಗ್ತಿದ್ದೀರ ಅಂದರೆ ರಿಯಲಿ ಸೂಪರ್. ಬಹಳಷ್ಟು ಒಳ್ಳೆಯ ಒಂದು ಹೆಮ್ಮೆಯ ಗಾಯಕಿ ಆಗಿದ್ದೀರಿ ನೀವು. ನಮ್ಮ ಉಡುಪಿ ಜಿಲ್ಲೆಗೆ ಮಾತ್ರ ಅಲ್ಲ, ನಮ್ಮ ಕರಾವಳಿಗೂ ಅಂದ್ಕೊಂಡ್ರೆ ಈಗಿನ ಪ್ರಶ್ನೆಗೆ ನೀವು ಇನ್ನಷ್ಟು ಆರಾಮ್ಸೆ ನೀವು ಅವಕಾಶಗಳನ್ನು ಬಾಚಿಕೊಳ್ಬೋದು. ಯಾಕೆಂದರೆ ನಿಮ್ಮಷ್ಟು ಸಾಮರ್ಥ್ಯ ಇದೆ. ಇಷ್ಟು ಸಮಯ ಯಾಕೋ ನೀವು ಸ್ವಲ್ಪ ಮುಜುಗರದಿಂದ ಮತ್ತು ಉದಾಸೀನವನ್ನು ಮಾಡ್ಕೊಂಡು ಕೆಲವು ಅವಕಾಶಗಳು ಕಳ್ಕೊಂಡ್ರು ಅಂತ ಅನಿಸ್ತಾ ಇದೆ ನನಗೆ. ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವ, ಒಪ್ಪಳಿ ನಾನಿಲ್ಲಿ ತಪ್ಪಿಪುಗೊಂಡೇನೋ ಮಬ್ಬು ಹರಿಯುವುದೇನೋ, ಹಬ್ಬವಾಗುವುದೇನೋ, ಕಂಬದ ಮ್ಯಾಲಿನ ಗೊಂಬೆ ನಂಬಲಿ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳವುತ್ತಾರವ.
ಆಗುವುದೇನೋ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲಿ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುತ್ತಾರವಾ. ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಮುಂದುವರಿತೆ ಸಣ್ಣ ವಿರಾಮದ ಬಳಿಕ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಅದ್ಭುತ ಗಾನ ಪ್ರತಿಭೆ ರಜತಾ ಪ್ರಭಾಕರಾಚಾರ್ಯ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇನೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಏನು ಒಂಥರ ಇಂಥದ್ದೊಂದು ಮಾಡಬೇಕು, ನಾನು ಈ ಥರದ್ದೊಂದು ಹಾಡಬೇಕು ಅಂತ ಏನು ಯೋಚನೆ ಇದೆ? ಹೌದು, ನಾನು ಇಷ್ಟು ಮಟ್ಟಿಗೆ ಬಂದಿದ್ದು ನನಗೆ ಗೊತ್ತಿಲ್ಲ. ನಾನು ಹಾಗೆ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಿದ್ದಾರಲ್ಲ, ನೋಡೋಣ ಏನು ಆಗತ್ತೆ ಅಂತ. ಓಕೆ, ಅದ್ರ ಜೊತೆಗೆ ಯಾರೆಲ್ಲ ಮನೆಯಲ್ಲಿ ಹೇಗಿದೆ? ಮನೆಯಲ್ಲಿ ತೊಂದರೆ ಇಲ್ಲ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಒಂದು ಕಡೆ ಕೆಲಸ, ಒಂದು ಕಡೆ ಇದು ಅಲ್ಲ, ಕಲಾವಿದರ ಬದುಕೆ ಹಾಗಾಗುತ್ತೆ. ಯಾಕೆಂದ್ರೆ ಕಲೆಯನ್ನೇ ನಂಬಿಕೊಂಡು ಬದುಕು ಸಾಗಿಸುವಷ್ಟು ಮಟ್ಟಕ್ಕೆ ನಮ್ಮಲ್ಲಿ ವ್ಯವಸ್ಥೆಗಳಿರೋದಿಲ್ಲ. ಹಾಗಂದ್ಕೊಂಡು ಒಂದು ಉದ್ಯೋಗ ಬೇಕಾಗುತ್ತೆ, ವೃತ್ತಿಯ ಜೊತೆ ಇದನ್ನು ಪ್ರವೃತ್ತಿಯಾಗಿ ನಾವು ತಗೊಳ್ಬೇಕಾಗುತ್ತೆ. ಅದರಲ್ಲೂ ಕೊರೋನಾ ಬಂದಮೇಲೆ ಕಲಾವಿದರ ಪರಿಸ್ಥಿತಿ ಅಂತೂ, ಅದನ್ನೇ ನಂಬಿಕೊಂಡು ಬದುಕಿದವರ ವಿಷಯ ಅಂತೂ ತುಂಬಾ ಚಿಂತಾಜನಕ ಅಂತ ಅನ್ಕೊಳ್ಬೇಕು. ಒಂದು ಕೊರೋನಾ ಮುಗೀತು ಅಂತ ಅಂದ್ಕೊಂಡ ಬೆನ್ನಿಗೆ ಮತ್ತೊಂದು ಲಾಕ್ಡೌನ್ ಬಂತು, ಅದರಲ್ಲೆಲ್ಲ ಸರ್ವನಾಶನೇ ಆಗೋಯ್ತು ಅಂತ ಅನ್ಸುತ್ತೆ. ಜೊತೆಗೆ ಈ ಹಾಡುಗಾರಿಕೆಯನ್ನು ಬಿಟ್ಟು, ಗಾಯನ ಕ್ಷೇತ್ರ ಬಿಟ್ಟು ಬೇರೆ ಯಾವ ಕ್ಷೇತ್ರದ ಬಗ್ಗೆ ಆಸಕ್ತಿ ಇದೆ ನಿಮಗೆ? ಬೇರೆ ಯಕ್ಷಗಾನ ಮಾಡಿದ್ದೆ, ಒಂದು 3 ವರ್ಷ ಹೆಜ್ಜೆ ಕಲಿತೆ ನಾನು. ನಮ್ಮ ಮಂಜುನಾಥ್ ಕುಲಾಲ್ ಸಾಸ್ತಾನ ಅಂದ್ರೆ ಇಂದ್ರಾಳಿ ಸಂಜೀವ ಸುವರ್ಣ ಇದ್ದಾರಲ್ಲ, ಅವರದ್ದು ಶಿಷ್ಯ. ಅವ್ರ ಹತ್ರ ಒಂದು 3 ವರ್ಷ ಕಲಿತೆ ನಾನು. ನಮ್ದೊಂದು ಪೆರಣಂಕಿಲ ಮಹಾಗಣಪತಿ ಮಹಿಳಾ ಮಂಡಳಿ ಅಂತ ಒಂದಿತ್ತು. ಪೆರಣಂಕಿಲ ಅಂದ್ರೆ ಮಹಾಗಣಪತಿಯ ಎಂತ, ಅದು ಕೃಪಾ ಕಟಾಕ್ಷದ ಊರದು. ಪೆರಣಂಕಿಲ ಗಣಪತಿ ಅಂದ್ರೆ ಇಡೀ ಉಡುಪಿಯಲ್ಲೇ ಫೇಮಸ್. ಅಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ. ಹೌದು. ಅಲ್ಲಿ ಬೇರೆ ಯಾವುದು ಯಕ್ಷಗಾನಗಳಲ್ಲಿ ಅಂದ್ರೆ ಈ ತರ ಭಾಗವತಿಗೆ ಬಗ್ಗೆ ಏನಾದ್ರು? ಭಾಗವತಿಗೆ ಇಲ್ಲ, ಅದು ನನ್ನ ಅಕ್ಕ ಮಾಡ್ತಾರೆ ಭಾಗವತಿಗೆ. ಅಂದ್ರೆ ಅವರದ್ದು ವಾಯ್ಸ್ ಸ್ವಲ್ಪ ಜೋರಿದೆ, ನಾನು ಹಾಗೆ ಮೆಲೋಡಿಯ ತರ ಆತರ ಇಲ್ಲ, ಸ್ವಲ್ಪ ಜೋರಲ್ಲಿ ಹಾಡ್ತಾರೆ ಹಾಗೆ. ಮತ್ತೆ ಇದು ಮೀನಾಕ್ಷಿ ಕಲ್ಯಾಣ, ಶಶಿಪ್ರಭಾ ಪರಿಣಯ, ಅದೆಲ್ಲ ಯಕ್ಷಗಾನ ಅಲ್ಲಿ ದೇವಿ ಹಾಕಿದ್ದೆ ಶಶಿಪ್ರಭಾ ಪರಿಣಯದಲ್ಲಿ. ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಕೊಟ್ಟಿದ್ದೇವೆ ನಾವು. ಬಟ್ ಇವಾಗ ನಾನು ಹೋಗ್ತಾ ಇಲ್ಲ, ಅಂದ್ರೆ ಎಲ್ಲರೂ ಪ್ರೋಗ್ರಾಮ್ ಇದ್ರೆ ಯಕ್ಷನಾಟ್ಯವೋ ಹಾಗೆ ಚಿಕ್ಕ ಚಿಕ್ಕ ಮಾಡಿ ಬಿಡ್ತಾರೆ. ಜೊತೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಹವ್ಯಾಸದ ಬಗ್ಗೆ ಏನಂತಾರೆ? ವೃತ್ತಿ ಕ್ಷೇತ್ರದಲ್ಲಿ ಇಲ್ಲ, ಏನೋ ಅಂದ್ರೆ ಗೊತ್ತಿಲ್ಲ ಹೆಚ್ಚಿನವರಿಗೆ. ಹೌದು, ಹೆಚ್ಚಿನವರಿಗೆ ಗೊತ್ತಿಲ್ಲ. ಅದೇ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಇವರು ನೋಡಿದ್ರೆ ಕೆಲವರು ಫೇಸ್ಬುಕ್ ಅಲ್ಲಿ ನೋಡಿ ಹೇಳ್ತಾ ಇದ್ರಂತೆ, ಇವ್ರು ಸೇಮ್ ರಜತ್ ಅಂತಾರ ಇದಾರಲ್ಲ, ಅವ್ರು ಹಾಡ್ತಾರೆ. ತುಂಬಾ ಜನ ಕೇಳ್ತಾ ಇರ್ತಾರೆ. ಅಂದ್ರೆ ನಾನು ಕೊರೋನಾ ವೈರಸ್ ಆಗಿ ಈಗ ವೈರಾಲಜಿ ಲ್ಯಾಬ್ ಅಲ್ಲಿ ತುಂಬಾ ಬಿಸಿ ಇರ್ತೇವೆ ನಾವು. ಬಟ್ ಆ ಮಧ್ಯದಲ್ಲಿ ಇವಳು ಹೇಗಪ್ಪ ಹಾಡ್ತಾಳೆ, ಕೆಲವರು ನಾನು ಹಾಡಿದ್ದು ನೀನೇ ಹಾಡಿದ್ದ ಅಂದ್ರೆ ಇನ್ನು ನಂಬಲಿಕ್ಕೆ ಆಗುದಿಲ್ಲ. ಅವ್ರಿಗೆಲ್ಲ ಬಿಡಿ, ನಮ್ಗೆ ನಂಬಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇನ್ನು ಅವ್ರಿಗೊಂದು ದೊಡ್ಡ ವಿಷಯ ಅಲ್ಲ ಜೊತೆಗಿದ್ದವರಿಗೆ. ಯಾಕಂದ್ರೆ ಇಷ್ಟು ಸಮಯದಿಂದ ನಾವೇ ಅನ್ಕೊಂಡಿಲ್ಲ. ನಿಮ್ಮ ಹಸ್ಬೆಂಡ್ ಜೊತೆ ನಾವು ಬಹಳಷ್ಟು ಸಮಯಗಳಿಂದ ನಮ್ಗೆ ಗೊತ್ತಿದೆ, ಒಡನಾಟ ಇದೆ. ಅವರು ಹೇಳಿರ್ಲಿಲ್ಲ. ಬಹುಶಃ ಆಮೇಲೆ ಇವಾಗ ಫೇಸ್ಬುಕ್ ಮೇಲೆ ಗೊತ್ತಾಯ್ತು, ಯಾಕಂದ್ರೆ ಜತವರು ತುಂಬಾ ಚೆನ್ನಾಗಿ ಹಾಡ್ತಾರೆ ಅನ್ನೋದು. ನಮಗಂತೂ ಹೆಮ್ಮೆ ಇದೆ, ಯಾಕಂದ್ರೆ ನಮ್ಮ ಒಂದು ಕರಾವಳಿ ಭಾಗಕ್ಕೆ ಒಂದು ಒಳ್ಳೆಯ ಗಾಯಕಿ ಸಿದ್ಧ ಆಗ್ತಾ ಇದ್ದಾರೆ ಅನ್ನೋದು. ಮೊಗದಲ್ಲಿ ನಿನ್ನ ಹೂ ನಗೆ
ಜೊತೆ ಇರಲು ನೀನು ಭಯಪಡೆನು ನಾನು ರವಿಯಲ್ಲು ನೀನು ಶಶಿಯಲ್ಲು ನೀನು ರವಿಯಲ್ಲು ನೀನು ಶಶಿಯಲ್ಲು ನೀನು ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಲಲಲಾಲಲಾಲ 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 ಲಲಲಾಲಲಾಲ. ನಿಮ್ಮ ಗಂಡನ ಬಗ್ಗೆ ಏನು ಹೇಳ್ತೀರಿ? ಅವರ ಕಾಲ, ಅವರು ಅದ್ಭುತ ನಟ, ಅವ್ರ ಬಗ್ಗೆ ಏನ್ ಹೌದು, ಹೇಳ್ತೀರಿ? ಅವರೊಬ್ರು ಕಲಾವಿದ್ರೆ, ಹಾಗಾಗಿ ಇನ್ನೊಬ್ರು ಕಲಾವಿದರ ಬಗ್ಗೆ ಗೊತ್ತಿರ್ತದೆ, ಅವರಿಗೆ ಹೇಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಹಾಗೆ ಮಗ ಹಾ, ಏನು? ಮಗನು ಸ್ವಲ್ಪ ಸಂಗೀತ ಕಲಿತಾ ಇದ್ದಾನೆ ಈಗ, Yes. ಶ್ಲೋಕ ಎಲ್ಲ ಹೇಳ್ತಾನೆ. ಓಕೆ, ನೋಡ್ಬೇಕು ಇನ್ನು ಅವನು ಯಾವ ಥರ ಹೌದು. ಅವ್ರಿಗೆ ಯಾವ ಇಂಟ್ರೆಸ್ಟ್ ಇದೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅವನಿಗೆ. ಎಸ್. ಹಾಗೆ ಏನಾದರೂ ಕನಸುಗಳೇನಿದೆ ಮೇಡಮ್? ಕನಸು ಅಂದ್ರೆ ಇದೆ, ಮುಂದೆ ಸಂಗೀತದಲ್ಲಿ ಸಾಧನೆ ಸಂಗೀತದಲ್ಲಿ ಮಾಡಬೇಕು. ಸಾಧನೆ ಮಾಡ್ಬೇಕಂದ್ರೆ ಎಲ್ಲ ಡಿಸ್ಕಂಟಿನ್ಯೂ ಆಗಿತ್ತು ನನಗೆ. Yes. ಅಂದ್ರೆ ಬಹುಶಃ ಕೆಲವೊಮ್ಮೆ ನಮಗೆ ಮನಸ್ಸಿದ್ರು ಪರಿಸ್ಥಿತಿಗಳು ನಮ್ಮನ್ನು ತುಂಬಾ ಹೌದು. ನಮ್ಗೆ ಗೊತ್ತಿಲ್ಲದೇನೆ ಅದು ಕಟ್ಟಾಗ್ಬಿಡುತ್ತಲ್ಲ. ಕಟ್ಟಾಗ್ತದೆ, ಹೌದು. ಮರೆಯಲಾಗದಂಥ ಘಟನೆ ಯಾವುದಿದೆಯಾ? ತುಂಬಾ ನೆನಪಿಸಬೇಕು ಅಥವಾ ನೆನಪಿಸೋದೇ ಬೇಡ ಅಂತ ಆ ಥರದ ಘಟನೆ? ಆ ಥರ ಏನಿಲ್ಲ. ಆ ಥರ ಏನಿಲ್ಲ. ವೆರಿ ಗುಡ್. ತುಂಬಾ ಖುಷಿಯ ಕ್ಷಣ ಯಾವ್ದು ಅಂದ್ಕೊಳ್ತೀರಿ? ಖುಷಿ ಅಂದ್ರೆ ನಾನು ಈಗ ಇರುವ ಒಂದು ಈ ಕ್ಷಣ. ಮಕ್ಕಳು, ಹಸ್ಬೆಂಡ್, ಎಸ್, ಕುಟುಂಬ. ಅದ್ಭುತವಾದಂಥ ಕ್ಷಣಗಳು. ಜೊತೆಗೆ ನಮ್ಮ ಸ್ಟುಡಿಯೋಕ್ಕೆ ಬಂದರೆ ಇಷ್ಟೊತ್ತು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿದ್ವಿ. ನಮಗೊಂದು ಖುಷಿ ಆಯಿತು. ಯಾಕೆಂದರೆ ಖಂಡಿತವಾಗಿಯೂ ಈ ಒಂದು ಸ್ಪಂದನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಅದು. ಯಾಕೆಂದರೆ ಇಲ್ಲಿ ನಮ್ಮ ಈ ಸಂಭಾಷಣೆ ಸಮಯಗಳು ಸ್ವಲ್ಪನೇ ಇಟ್ಕೊಳ್ತೀವಿ ನಾವು. ಯಾಕೆಂದರೆ ಇಲ್ಲಿರೋದೇ ನಿಮ್ಮ ಹಾಡುಗಳನ್ನು ಕೇಳಿಕೊಳ್ಳೋದು, ನಿಮ್ಮ ಒಂದಷ್ಟು ಪರಿಚಯಗಳು, ನಿಮ್ಮ ನೆನಪುಗಳನ್ನು ಹಂಚ್ಕೊಳ್ಳುವಂಥ ಕಾರ್ಯಕ್ರಮ. ಅದನ್ನು ನಾವು ನಿಮ್ಮ ಜೊತೆ ಕೇಳ್ಕೊಳ್ತೀವಿ, ಏನು ಮಾಡಿದ್ವಿ ನಿಮ್ಮ ಸಾಧನೆ ಬಗ್ಗೆ ಒಂದಷ್ಟು. ಬಟ್ ನಿಮ್ಮ ಹಾಡುಗಳನ್ನು ಕೇಳಿಸೋದೇ ನಮಗೆ ಭಾಳಷ್ಟು ಇಂಪಾರ್ಟೆಂಟ್. ತುಂಬ ಅದ್ಭುತವಾದಂಥ ಹಾಡುಗಳನ್ನು ಹಾಡಿದ್ರಿ. ಕೊರಗತನಿಯ ಹಾಡಿನ ಬಗ್ಗೆ ಅದ್ಭುತವಾದಂತಹ ಒಂದು ಹಾಡದು. ಏನು ಅನ್ನಿಸ್ತದೆ ಹಾಡಿನ ಬಗ್ಗೆ? ಅದು ತುಂಬಾ ಖುಷಿ ಆಗ್ತದೆ. ಅಂದ್ರೆ ಸ್ವಲ್ಪ ವೈರಲ್ lyrics- ಆಗಿರುವಂಥ ಹಾಡದು. ಹೌದು, ವೈರಲ್ ಆಗಿರುವಂಥದ್ದು. ಅದು ಇಬ್ರು ಅಂದ್ರೆ ಮೇಲ್ ಮತ್ತೆ ಫಿಮೇಲ್ ಎರಡೂ ಉಂಟಲ್ಲ, ಅದೆರಡನ್ನು ಹಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಸ್ಟಾರ್ಟಿಂಗ್ ಹಾಡು. ನಾನು ಕೇಳ್ಕೊಂಡು ತುಂಬ ಕಷ್ಟ ಹಾಡಿದಷ್ಟೇ. ಇದೆ. ಹೌದು. ಓಕೆ ರಜಿತಾ, ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಂದ್ರಿ, ಅದ್ಭುತವಾದಂಥ ಹಾಡುಗಳನ್ನ ಹಾಡಿದ್ರಿ, ನಮ್ಮ ವೀಕ್ಷಕರಿಗೋಸ್ಕರ ಅದ್ಭುತವಾದಂಥ ಮನೋರಂಜನೆಯನ್ನು ನೀಡಿದ್ರಿ. ನಿಮ್ಮ ಈ ಒಂದು ಸಂಗೀತ ಪಯಣ ನಿರಂತರವಾಗಿ ಸಾಗಲಿ, ಇನ್ನಷ್ಟು ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿ. ಜೊತೆಗೆ ಅಭಿಮಾನಿಗಳು ಸದಾ ನಿಮ್ಮನ್ನು ಇನ್ನಷ್ಟು ಹೊಸ ಹೊಸ ಪ್ರಯತ್ನಗಳನ್ನು ಮಾಡೋದಕ್ಕೆ ನಿಮಗೆ ಕಾರಣೀಭೂತರಾಗಲಿ. ಅದೇ ರೀತಿಯಾಗಿ ನಿರಂತರವಾದ ಕಾರ್ಯಕ್ರಮಗಳನ್ನು ನೀಡ್ತಾ ಇರಿ ಅನ್ನೋದು ನಮ್ಮ ಸ್ಪಂದನ ವಾಹಿನಿ ಮತ್ತು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಶುಭಾಶಯವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮ ಬಂದಿದ್ದಕ್ಕೆ ಧನ್ಯವಾದಗಳು. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳುವಂತ ಓಡಿ ಹೋಗಬಾರದು. ಯಾರಿಗಿಲ್ಲ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದು. ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು, ದಿನ ನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ, ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಕ್ಕದಿರು, ಬೆಟ್ಟ ಬಯಲಿರಲಿ ನೀ ಮುಕ್ಕುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ, ಬಾಡೊಂದು ಹೋರಾಟ ಮರೆಯದಿರಿ.
ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು ನಡುವೆ ನಮ್ಮದೇ ಪಯಣ ನಗುತ್ತ ಸಾಗು ಹಗಲಿರುಳು ಏನೇ ಬರಲಿ ಬಾಳಿನಲಿ ಧ್ಯೇಯ ಒಂದು ಜೊತೆ ಇರಲಿ ಏಳು ಬೀಳು ಎಲ್ಲ ದಾಟಿ ಏಳುತ್ತೀವಿ ನಾವುಗಳು ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲ್ಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿ ಇದೆ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಮನವೇ ಓ ಮನವೇ ನೀ ಬದಲಾಗು ಏನೇ ಸಾಧನೆಗೂ ನೀ ಮೊದಲಾಗು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಗಿನ ಕಿರಣಗಳೇ ಬನ್ನಿಸಿರಿ ഇരുളിന്റെ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್ NH66 ಉಚ್ಚಿಲ ಕಾಪು.